ಭಾರತವು ಮಾಂಸಾಹಾರಿಗಳ ದೇಶವಾಗಿದ್ದು 80% ಜನರು ಮಾಂಸ ಸೇವಿಸುವವರಾಗಿದ್ದಾರೆ. ಅದರಲ್ಲೂ ಈಶಾನ್ಯ ಮತ್ತು ದಕ್ಷಿಣ ಭಾರತ ಮುಂದೆ ಇದೆ. 7 ರಾಜ್ಯಗಳು ಅತಿ ಹೆಚ್ಚು ಮಾಂಸಾಹಾರಿ ಜನರನ್ನ ಹೊಂದಿವೆ. ಆ ರಾಜ್ಯಗಳು ಮತ್ತು ಅಲ್ಲಿನ ಮಾಂಸಾಹಾರಿಗಳ ಪ್ರಮಾಣ ಮುಂದಿನಂತಿವೆ. ನಾಗಾಲ್ಯಾಂಡ್ 99.8% ಮಾಂಸಾಹಾರಿಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿ ಇದೆ. 99.3% ಮಾಂಸಾಹಾರಿಗಳ ಪಡುವಣ ಬಂಗಾಳ ಹಾಗೂ 99.1% ಮಾಂಸಾಹಾರಿಗಳು ಕೇರಳ ರಾಜ್ಯಗಳು 2-3ನೇ ಸ್ಥಾನಗಳಲ್ಲಿ ತಾವೇನು ಕಡಿಮೆ ಎಂದಿವೆ. ಉಳಿದಂತೆ ಆಂಧ್ರಪ್ರದೇಶದಲ್ಲಿ 98.25%, ತಮಿಳುನಾಡಿನಲ್ಲಿ 97.65%, ಒಡಿಶಾದಲ್ಲಿ 97%, ತ್ರಿಪುರಾ 95% ಮಾಂಸಾಹಾರಿಗಳನ್ನು ಹೊಂದಿರುವ ರಾಜ್ಯಗಳಾಗಿವೆ. Rice spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.